ಭಗವತಿ ನಗರ ಭೋಜರಾವ್ ಲೇನ್ ಕುಡಿಯಲ್ಬೆಲ್ನ ಮಹಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ನ ವತಿಯಿಂದ ಇನ್ಸ್ಪೈರ್ 2023 ಎಂಬ ಕಲಾ ಪ್ರದರ್ಶನ ಮತ್ತು ವರ್ಷದ ದಿನಾಚರಣೆ ಇಂದು ನಡೆಯಿತು. ಮಹಲಸ ಶಿಕ್ಷಣ ಸಮಿತಿ ನಿರ್ದೇಶಕರಾದ ಬಾಬುರಾವ್ ಅಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಕಲಾ ಪ್ರದರ್ಶನ ಮತ್ತು ವರ್ಷದ ದಿನಾಚರಣೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯದ ಆರ್ಟ್ ಕಾಲೇಜ್ನ ಆಡಳಿತ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಶ್ರೀಧರ್ ಅವರು ಕಾಲೇಜು ಬೆಳೆದು ಬಂದ ಬಗೆಯ ಕುರಿತಾದ ನಿರ್ದೇಶಕ ಬಾಬು ರಾವ್ ಅಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಕಲಾ ಪ್ರದರ್ಶನ ಮತ್ತು ಕೃತಿಯನ್ನು ಬಿಡುಗಡೆಗೊಳಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾಲೇಜು ಶಿಕ್ಷಣ ಇಲಾಖೆ ಮಂಗಳೂರು ಇದರ ಸಹ ನಿರ್ದೇಶಕರಾದ ಡಾಕ್ಟರ್ ವಿಷ್ಣುಮೂರ್ತಿ ಕಾರ್ಯಾಗಾರ ಕುರಿತಾದಂತಹ ಕೃತಿಯನ್ನು ಬಿಡುಗಡೆಗೊಳಿಸಿದರು. ಇನ್ನು ಎಬಿಎಐ ಕಾರ್ಯದರ್ಶಿ ಮತ್ತು ಅರೆನಾ ಅನಿಮೇಷನ್ ಬೆಂಗಳೂರು ಇದರ ನಿರ್ದೇಶಕ ಬಿಎಸ್ ಶ್ರೀನಿವಾಸ್ ಪೋರ್ಟ್ಫೋಲಿಯೋ ಬಿಡುಗಡೆ ಮಾಡಿದರು. ಮಹಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ನ ಪ್ರಾಂಶುಪಾಲರಾದ ನಾಗರಾಜ್, ಆಡಳಿತ ವರ್ಗ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅತ್ಯಂತ ಅದ್ಭುತವಾಗಿ ಜಗತ್ತಿಗೆ ಅರ್ಪಣೆ ಮಾಡುವಂತ ಒಂದು ವಿಶೇಷವಾದ ಕಾಣಿಕೆ ಇರುವಂತ. ನಾನು ನೋಡೋದಕ್ಕೂ ಶಿವಪ್ರಕಾಶ್ ನೋಡೋದಕ್ಕೂ ವ್ಯತ್ಯಾಸ ಇದೆ. ಅವರಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಿರ್ಬೇಕಾದ್ರೆ ಅಲ್ಲೇ ನನ್ನ ಚಿತ್ರ ಬರೀತಾರೆ, ನಾನು ನೋಡಿದ್ರೆ ಅವ್ರು ಮಾಡೋದನ್ನ. ಅಂತಹ ಒಂದು ಬ್ಲೆಸ್ಡ್ ಚಿಲ್ಡ್ರನ್ ಆಫ್ ಗಾಡ್ ಅಂತ ಹೇಳ್ತೀನಿ ನಾನು. ಅವ್ರಿಗೆ ನಾನು ಇವತ್ತು ಈಗ ಮಾತಾಡಬೇಕಾದ್ರೆ ಮತ್ತು ಈ ಸಂಸ್ಥೆಗೆ ಅನೇಕ ಸಲ ಬಂದಿದ್ದೀನಿ. ನಾನು 47 ವರ್ಷಗಳಿಂದ ಈ ಸಂಸ್ಥೆಯನ್ನು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೆ ಮತ್ತು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಬರಬೇಕಾದ್ರೆ ವಿದ್ಯಾರ್ಥಿಗಳೆಲ್ಲ ತುಂಬಾ ಟ್ರೆಡಿಷನಲಿ ಅಟೈರ್ಡ್ ಅಂತ ಹೇಳ್ತಾರಲ್ಲ, ಕೆಲವರಿಗೆ ಪಂಚೆ ಸರಿ ಉಡ್ಲಿಕ್ಕೆ ಬರುವುದಿಲ್ಲ, ಹೊಸದಾಗಿ ಹುಟ್ಟಿದ್ದಾರೆ ಅಂತ ಕಾಣ್ತದೆ. ಐ ಕುಡ್ ಮೇಕ್ ಔಟ್ ದಟ್ ಯು ಆರ್ ಟ್ರೈಂಗ್ ಟು ಡೂ ಇಟ್. ಅದು ಸರ್ ಸ್ವಲ್ಪ ಹೊಸದಾಗಿ ಹುಟ್ಟಿದ್ದಾರೆ ಅಂತ ಕಾಣ್ತದೆ. ಇಂಗ್ಲಿಷ್ನಲ್ಲಿ ಮಾತಿದೆ, ಬಿ ರೂಟೆಡ್ so that you can take wings ಅಂತ. So what does it mean when somebody says be rooted? ನಿಮ್ಮ ಕಲಾಕೃತಿಗಳನ್ನು ನೋಡಬೇಕಾದ್ರೆ ಅದನ್ನ ವರ್ಣಿಸುವಾಗ ಹೇಳ್ತಾ ಇದ್ರು, ಎಲ್ಲವೂ ಭಾರತೀಯ ಜನಜೀವನವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಈ ಬಣ್ಣದ ಚಿತ್ರಣಗಳನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ. ನಾವು ವಿಶ್ವವಿದ್ಯಾಲಯದಲ್ಲಿ ದೈನಂದಿನ ಪಾಠ ಪ್ರವಚನಗಳಿಗೆ ಮಾತ್ರ ಕಾರ್ಯತತ್ಪರರಾಗಿರ್ತೀವಿ. ಆದರೆ ಅದರ ಜೊತೆಗೆ
ಪಠ್ಯೇತರ ಚಟುವಟಿಕೆಗಳಿಗೂ ಕಾರ್ಯಕ್ರಮವನ್ನು ರೂಪಿಸುವಂಥ ಮತ್ತು ಅಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅದರ ಹಿರಿಮೆಯನ್ನು ಸಾರುವಂತಹ ಕೆಲಸ ಕಾರ್ಯಗಳಲ್ಲೂ ಮಾಡಬಹುದು ಎನ್ನುವುದಕ್ಕೆ ಇದು ಒಂದು ಉದಾಹರಣೆ ಅಂತ ಅಂದ್ಕೊಂಡಿದ್ದೇನೆ.